ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊಲ್ಮೆಲು ಯಾನ ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ನಿಕ್ಲೇನು ಮಾತರೆಲ್ಲ ಮೋಕೆಡಿ ಎತ್ಕೊಂಡೊಂದಿಲ್ಲ. ಇನಿ ನಮ್ಮ ಕಣಿಲೆ ಆಜಾವಾಗ ಮಸ್ತ್ ಶೋಕ ಹಾಕೊಂಡು ಕಡೆ ಮುಟ ಸ್ಕಿಪ್ ಮಲ್ಪಂದಿತ್ತೂಲೆ. ಇವತ್ತು ನಾವು ಕಳಿಲೆ ಸುಕ್ಕ ಮಾಡುವ ತುಂಬ ರುಚಿಯಾಗ್ತದೆ. ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ನಾವು ಇದರ ಸಿಪ್ಪೆಯನ್ನು ಮೇಲಿನ ಸಿಪ್ಪೆಯನ್ನು ತೆಗಿಬೇಕು. ಹೀಗೆ ನೋಡಿ ಇದನ್ನು ತೆಕ್ಕೋಬೇಕು. ಇಂಚ ತುಲೆ ನೆತ್ತ ಕಣ್ಣಿಲೇನ ಆಯ್ತಾ ಮಿತ್ತದ ಚೋಲಿನ ಇಂಚ ದೆಪ್ಪೊಡು ಸ್ಕಿನ್ನ ಒಂದು ನಮಕ್ ಮೆದು ಜಾಗ ಬನ್ನೇಟ ಇಂಚ ದೆಪ್ಪೊಡು ಹಾಪುಂಡು ಲತ್ತು ತಿಕ್ಕನ ಮಸ್ತ್ ಶೋಕ ಹಾಪುಂಡು ಒಂದು ಕಡೆ ಚೂರು ಬುಲೆದ್ದುಂಡು. ಇದು ನೋಡಿ ಎಳತ್ತು ಸಿಕ್ಕಿದ್ರೆ ತುಂಬ ಒಳ್ಳೆಯದಾಗ್ತದೆ. ಇದು ಸ್ವಲ್ಪ ಬೆಳೆದಿದೆ ಅಂದರೆ ಕೆಳಗಿನ ಭಾಗ ನಾವು ಅದನ್ನು ಕಟ್ ಮಾಡಿ ತೆಗಿಬೇಕಾಗ್ತದೆ. ನೋಡಿ ತುದಿ ಸ್ವಲ್ಪ ಕಟ್ ಮಾಡಿ ಆಯಿತು. ಇವಾಗ ಇದರ ಮೇಲೆ ಸ್ಕಿನ್ನನ್ನು ನಾವು ತೆಕ್ಕೊಂಡು ಇದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು ಮೊದಲಿಗೆ. ನೋಡಿ ಇವಾಗ ನಾನು ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೇನೆ. ಇತ್ತೆ ಒಂದೆಂತುಲೆ ತಿಕ್ಕಂಡು ಒಂದೆಂತ ಕಟ್ ಮಲ್ತನಿಗ್ಲೆ ತೋಚ್ಪ ಒಂದುಲೆ ತುಲೆ ಉಲ ಎಂಚ ಉಂಡು ನೆತ್ತ ತುಲೆ ಇದರ ಒಳಗಡೆ ಹೀಗೆ ಉಂಟು. ಇವಾಗ ನಾವಿದನ್ನು ತೊಳೆದು ನಾನೀಗ ಕಟ್ ಮಾಡ್ತಾ ಇದ್ದೇನೆ. ಇದನ್ನು ನೋಡಿ ನಾವು ಸಣ್ಣ ಕಟ್ ಮಾಡಬೇಕು. ನಾವೀಗ ಇದನ್ನು ಸುಕ್ಕ ಮಾಡ್ತಾ ಇದ್ದೇವೆ, ಹಾಗಾಗಿ ಸಣ್ಣ ಕಟ್ ಮಾಡಬೇಕು. ಒಂದು ನಮ್ಮ ಸಣ್ಣ ಮುರುಡು ನಮ್ಮ ಮುಲ್ಪ ಆಜ ಒಂದುಲ್ಲ ಅಂಚಾದ ಗಸಿ ಮಲ್ಪನಾಡ ಚೂರು ಮಲ್ಲ ಮಲ್ಲ ಮುರುಡು. ನೀವು ಒಂದು ವೇಳೆ ಗಸಿ ಅಥವಾ ಸಾರು ಮಾಡೋದಾದರೆ ಇದನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ನಾವಿಲ್ಲಿ ಸುಕ್ಕ ಮಾಡೋದ್ರಿಂದ ಹೀಗೆ ನೋಡಿ ಸಣ್ಣ ಕಟ್ ಮಾಡ್ಕೋಬೇಕು. ತುಂಬ ರುಚಿಯಾಗ್ತದೆ. ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ನೋಡಿ ಎಷ್ಟು ಸಣ್ಣ ಆಯಿತು. ಇವಾಗ ಇದನ್ನು ಹೇಗೆ ಅಡುಗೆಗೆ ಬಳಸೋದು ಅಂತ ಕೂಡ ತೋರಿಸ್ತಾ ಇದ್ದೇನೆ. ಒಂದಿನ ಇಂಚ ಅಟ್ಟಿಲ್ಗೆ ಮಲ್ಪುಡಾಣ ಏನ ಮಲ್ಪೊಡೊಂದು ಬರೋದಿಲ್ಲ. ಈತ ತಿಕ್ಕೊಂಡುಲೆ ಇಷ್ಟು ಸಿಕ್ಕಿದೆ. ಇದನ್ನೀಗ ನಾನು ಒಂದು ಬಟ್ಟೆಯಲ್ಲಿ ಹಾಕ್ತಾ ಇದ್ದೇನೆ. ಒಂದಿನ ಒಂಜಿ ಕುಂಟುಡು ಪಾಡೊಂದುಲ್ಲ ಒಂದನ್ನು ಕಟ್ಟದು ನಮ್ಮ ಒಂಜಿ 2 ದಿನ ನೀರಿಡು ದಿ ಒಡಾಪುಂಡು. ಇದನ್ನು ಹೀಗೆ ಕಟ್ಟಿ ನಾನು 2 ದಿನ ನೀರಲ್ಲಿ ಹಾಕಿ ಇಡ್ತೇನೆ. ಮೊದಲೆಲ್ಲ ಇದನ್ನು ಹರಿಯುವ ನೀರಿನಲ್ಲಿ ಕಟ್ಟಿ ಇಡ್ತಾ ಇದ್ರಂತೆ. ಇಡೀ ಒಂದು ದಿನ ಕಟ್ಟಿ ಇಡ್ತಾ ಇದ್ರಂತೆ. ಇವಾಗ ನೋಡಿ ನಾನಿಲ್ಲಿ ನೀರಿನಲ್ಲಿ ಇಡ್ತಾ ಇದ್ದೇನೆ. ದುಂಪುರ ಒಂದು ಪರಪ್ಪುನ ನೀರಿಡು ಒಂಜಿ ದಿನ ಇಂಚ ಕುಂಟುಡು ಗಂಟು ಗಟ್ಟದು ದಿಯೊಂದಿತ್ತರಿಗೆ ದಾಯ ಪಂಡ ಐಟ್ ಒಂಜಿ ಕಣ್ಣೇರಿಪ್ಪುಂಡು ಅವು ಕಚ್ಪು ಡೈರೆಕ್ಟ್ ಮಲ್ತನ ಆತು ಎಡ್ಡೆ ಅಪ್ಪಜಿ ಅಂಚ ಕಣ್ಣೀರು ಪೋಯರೆಗೋಸ್ಕರ ಇಂಚ ನೀರು ಮೈತದ ನಮ್ಮ ದೀಕ. ಇದರಲ್ಲಿ ನೋಡಿ ಹೀಗೆ ನಾವು ನೀರು ಹಾಕಿದನ್ನು ಇಟ್ಟು ಮರುದಿನ ನೋಡಿ ಹೀಗೆ ನಾನೀಗ ಮುಚ್ಚಳ ಮುಚ್ಚಿ ಇಟ್ಟು ಬಿಡ್ತೇನೆ. ಮರುದಿನ ನಿಮಗೆ ತೋರಿಸ್ತೇನೆ. ಹಾಗೆ ನೋಡಿ ಇಲ್ಲಿ ನಾನು ಹೆಸರು ಇದನ್ನು ನಾನು ನೀರಿನಲ್ಲಿ 4 ರಿಂದ 5 ಗಂಟೆ ನೆನೆಸಿಟ್ಟಿದ್ದೇನೆ. ಇದನ್ನೀಗ ನೀರು ಚೆನ್ನಾಗಿ ತೊಳೆದು ಇದರ ನೀರನ್ನೆಲ್ಲ ತೆಕ್ಕೊಳ್ಳುವ. ಒಂದು 15 ನಾನು 4-5 ಗಂಟೆ ಶೋಕು ಬೊದಲೇರೆ ಪಾಡ್ದಿತ್ತೆ. ಅವೇನು ಬೇಕಾ ನೀ ಶೋಕು ಲುಂಬುದು ದೆಕ್ಕದು ಒಂಜಿ ಕುಂಟುಡು ನಮ್ಮ ಮುಂಗೆ ಬರಿಯರೆ ಕಟ್ಟದೀಕ. ಇದು ನೋಡಿ ಮೊಳಕೆ ಬರಲಿಕ್ಕೋಸ್ಕರ ನಾನೊಂದು ಬಟ್ಟೆಯಲ್ಲಿ ಇದನ್ನು ಹಾಕಿ ಕಟ್ಟಿ ಇಡ್ತೇನೆ. ಮೊಳಕೆ ಬಂದ ಹೆಸರನ್ನು ಇದಕ್ಕೆ ಸೇರಿಸಿದರೆ ಕಳ್ಳಿಲೆಗೆ ತುಂಬ ರುಚಿಯಾಗ್ತದೆ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ. ಹೀಗೆ ಬಟ್ಟೆಯಲ್ಲಿ ಕಟ್ಟಿಡೋದ್ರಿಂದ ಮೊಳಕೆ ಕೂಡ ತುಂಬ ಚೆನ್ನಾಗಿ ಬರ್ತದೆ ಒಂದೇ ದಿನದಲ್ಲಿ. ಒಂದೇ ದಿನಟ್ಟು ಇಂಚ ಕುಂಟುಡು ಕಟ್ಟದಿಂದ ಒಂದೇ ದಿನಟ್ಟು ಬಾರಿ ಶೋಕು ಮುಂಗೆ ಬರ್ಕೊಂಡು ಈತ ಏನೊಂದಿನ ಇಂಚ ಕಟ್ಟದು ಅಂಚನೆ ಒಂಜಿ ಸೈಡಿಗೆ ದೀದೊಡ್ಪೆ ತುಲೆ ಇತ್ತೆ ಒಂದು ಇಪ್ಪಡು ನಮ್ಮ ದೀದು ಬುಡ್ಕ. ಇದು ಹೀಗೆ ಇರಲಿ. ಇದನ್ನು ನಾವು ಮರುದಿನ ತೆಗೆದು ನಿಮಗೆ ತೋರಿಸ್ತೇನೆ. ನೋಡಿ ಮರುದಿನ ನಿಮಗೆ ತೋರಿಸ್ತಾ ಇದ್ದೇನೆ ಹೇಗೆ ಆಗಿದೆ ಅಂತ. ತುಲೆ ಮರುದಿನ ಒಂದೇನು ತೂನಾಗ ಏತ್ ಶೋಕು ಮುಂಗೆ ಬೈದಣು ತುಲೆ ಭಾರಿ ಶೋಕು ಮುಂಗೆ ಬೈದಣು ಉದ್ದುದ್ದ ಮುಂಗೆ ಬೈದಣು ತುಲೆ ಎಷ್ಟು ಒಳ್ಳೆ ಮೊಳಕೆ ಬಂದಿದೆ ನೋಡಿ. ಇದನ್ನು ನಾವು ಯೂಸ್ ಮಾಡಿ ಕಳಿಲೆಯ ಸುಕ್ಕ ಮಾಡಬೇಕು. ಮತ್ತು ಇದು ತುಂಬ ಪ್ರೋಟೀನ್. ಮೊಳಕೆ ಕಾಳುಗಳನ್ನು ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಮುಂಗೆ ಬೈದಿನ ಪದಂಜಿಪುರ ಭಾರಿ ಎಡ್ಡೆ ಆರೋಗ್ಯಗ ನೋಡಿ ಎಷ್ಟು ಸಿಕ್ಕಿದ್ದು. ನಮಗೆ ಇಷ್ಟು ಬೇಡ, ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯನ್ನು ಯೂಸ್ ಮಾಡಿದರೆ ಆಯಿತು. ಮತ್ತು ನಾವು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬಹುದು. ನೋಡಿ ಮರುದಿನ ನಿಮಗೆ ಇದನ್ನು ತೋರಿಸ್ತದೆ ನೀರು ಹೇಗೆ ಆಗಿದ್ದು ನೋಡಿ. ಇದರ ನೋಡಿ ಹೀಗೆ ಇದನ್ನು ನಾವು ಚೆನ್ನಾಗಿ ತೊಳೆದು ಇನ್ನೊಂದು ಸಲ ನೀರು ಹಾಕಿ ಇಡಬೇಕಾಗ್ತದೆ. ನೋಡಿ ಇದು ನೀರನ್ನು ಚೆಲ್ಲಿ ಇನ್ನೂ 2 ಸಲ ಚೆನ್ನಾಗಿ ತೊಳೆದು ಪುನಃ ಹಾಗೇ ಬಟ್ಟೆಯಲ್ಲಿ ಕಟ್ಟಿ ಇನ್ನೂ 1 ದಿನ ಹಾಗೆ ಇಡಬೇಕು. ನೆತ್ತ ನೀರು ತುಲೆ ಎಂಚ ಆತಡಂದ ಆಯ್ತ ಕಣ್ಣೀರು ತುಲೆ ಒಂದಿನ ನನ್ನೆಲ್ಲ ಒಂಜಿ 2 ಸಲ ಶೋಕು ಲುಂಬುದು ಬೊಕ್ಕ ಕುಂಟುಡು ಕಟ್ಟದು ಕೂಡ ನೀರು ಪಾಡ್ದು ನಮ್ಮ ಅಂಚನೆ ದೀವಡು 2 ದಿನ ನೀರಿಡದಿಂದ ಯಾವುಂಡು ತುಲೆ ಉಲೆ ಇಂಚ ಇಂಚ ಚೂರು ಕೈಟ ನಮ್ಮ ದೆಕ್ಕಗ ಇದನ್ನು ಲುಂಬೋಡು. ಹೀಗೆ ನಾವು ಸ್ವಲ್ಪ ಇದನ್ನು ನೋಡಿ ಹೀಗೆ ಮಾಡಿ ಆಮೇಲೆ
ಪುನಃ ಒಂದೆರಡು ಸಲ ತೊಳೆದು ನೀರಿನಲ್ಲಿ ಹೀಗೆ ಬಟ್ಟೆಯೊಳಗೆ ನಾವು ಪುನಃ ನೀರು ಹಾಕಿ ಹಾಗೆ ಮುಚ್ಚಳ ಮುಚ್ಚಿ ಇಡಬೇಕು ನೋಡಿ ಹೀಗೆ. ಇವಾಗ ಇದು ನೀರನ್ನು ಚೆಲ್ಲಿ ನಾನು ಇನ್ನೊಂದು ಸಲ ಬೇರೆ ಕ್ಲೀನ್ ನೀರನ್ನು ತಂದು ಅದರಲ್ಲಿ ಇದನ್ನು ಹಾಕಿ ಮುಚ್ಚಳ ಮುಚ್ಚಿ ಇಡ್ತೇನೆ. 2 ದಿವಸ ಹೀಗೆ ಇಟ್ಟರೆ ಸಾಕಾಗ್ತದೆ. ಈಗ ನೋಡಿ ಇದು 2 ದಿವಸ ಆಯಿತು. ಮರುದಿನ ಕೂಡ ನೋಡಿ ಇದರ ನೀರೀಗ ವೈಟಾಗಿ ಬಂದಿದೆ, ಇನ್ನೂ ಸಾಕು. ಈ ನೀರನ್ನು ಚೆಲ್ಲಿ ಇನ್ನೂ ನಾನು ಚೆನ್ನಾಗಿ ತೊಳೆದು ಇದನ್ನು ನಿಮಗೆ ತೋರಿಸ್ತೇನೆ. ತೊಲೆ ಇತ್ತೆ ನೀರೊಂದು ಕ್ಲೀನ್ ಆತನ ನಾನು ಯಾವು ಉನೇನಿತ್ತೆ ನಮ್ಮಂಜಿ 2 ಸಲ ಲುಂಬುಗ ಕೊಂಟುಡ್ದು ಎತ್ತೊಂದುಲ್ಲ. ಹೀಗೆ ನೋಡಿ ಇದನ್ನು ತೆಗೆದು ನಾವು ಓಪನ್ ಮಾಡಿ ನಾನು ಪಾತ್ರೆಗೆ ಈಗ ಹಾಕ್ತಾ ಇದ್ದೇನೆ. ಆಮೇಲೆ ನಾನು ಇದು ಇನ್ನೂ ಒಂದು 2 ಸಲ ಚೆನ್ನಾಗಿ ತೊಳೆದು ಅದರ ನೀರನ್ನೆಲ್ಲ ಹಿಂಡಿ ತರ್ತೇನೆ. ಒಂದೇ ನನ್ನ 2 ಸಲ ಲುಂಬುದು ತೊಲೆ ಇದು ನೀರು ಪೂರ ಪುಂಟುದು ಕೊಣತ ರೆಡಿ ದಿವಂಡೆ. ಇದು ನಿಮ್ಗೆ ಮಸಾಲ ರೆಡಿ ಮನ್ಪುಗ. ಇದಕ್ಕೆ ನೋಡಿ ಮಸಾಲ ಮಾಡಲಿಕ್ಕೆ ನಾನೊಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಕೆಂಪು ಮೆಣಸು, ತುಂಬ ಖಾರ ಹಾಕಬೇಡಿ, ಇದು ಮೀಡಿಯಮ್ ಖಾರ ಇರಬೇಕು. ಆಮೇಲೆ ಅರ್ಧ ಚಮಚ ಸಾಸಿವೆ, ಆಮೇಲೆ ಮೆಂತ್ಯ 1/4 ಚಮಚ, ಉದ್ದಿನಬೇಳೆ 1 ಚಮಚ, ಜೀರಿಗೆ 1 ದೊಡ್ಡ ಚಮಚದಲ್ಲಿ, ಕೊತ್ತಂಬರಿ ದೊಡ್ಡ ಚಮಚದಲ್ಲಿ 3 ಚಮಚ, 2 ತುಂಡು ಚಕ್ಕೆ. ಮುಲ್ಪ ಯಾನು ತೊಲೆ 2 ಚಮಚ ಎಣ್ಣೆ ಪಾಡ್ದು ಖಾರಗೂ ಮುಂಚಿ ಒಂತೆ ಕಮ್ಮಿ ಪಾಡ್ಲೆನೆಕ್ ಜಾಸ್ತಿ ಖಾರ ಅಂಡ ಎಡ್ಡೆ ಆಪುಜಿ. ಐಕ್ ಒಂತೆ ಕೆಂಪು ಮುಂಚಿ ದಾಸೆಮಿ ಅರ್ಧ ಚಮಚ, 1/4 ಚಮಚ ಮೆಂತ್ಯ, 1 ಚಮಚ ಉರ್ದಬೇಳೆ, 2 ತುಂಡು ಚಕ್ಕೆ, 1 ಚಮಚ ಜೀರಿಗೆ, ಮಲ್ಲ ಚಮಚಡು 3 ಚಮಚ ಕೊತ್ತಂಬರಿ, ಬೊಕೊಂಚೂರು ಬೇರು ಸೊಪ್ಪು ಪಾಡ್ದು ಶೋಕು ಪೊತ್ಪೊಡು ಘಮ ಬನ್ನೆಟ, ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸಿದೆ. ಇವೆಲ್ಲವನ್ನು ಚೆನ್ನಾಗಿ ನಾವು ಹುರ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ. ಘಮ ಬರುವ ತನಕ ನಾವು ಇದನ್ನು ಚೆನ್ನಾಗಿ ಹುರ್ಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಇಡುವ. ಗ್ಯಾಸ್ ಬಂದ್ ಮಾಡುವ. ಇದನ್ನು ಗ್ಯಾಸ್ ಬಂದ್ ಮಲ್ತೆ ಒಂದು ಘಮ ಬತ್ತಣ ಒಂದು ಚಪ್ಪೆ ಆವಡು ಒಂತೆ ಬರ್ತು. ಇವಾಗ ನೋಡಿ ಇದು ತಣ್ಣಗಾದ್ಮೇಲೆ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಒಂದು ಚಪ್ಪೆ ಹಾಕಿನ ನಮ್ಮ ಒಂಜಿ ಮಿಕ್ಸಿ ಜಾರಿಗೆ ಪಾಡ್ದು ಒಂತೆ ನೀರು ಪಾಡ್ದು ಸಣ್ಣ ಕಡೆಗ ನಿಕ್ಕಲು ಒಂಜಿ ವೇಳೆ ನೆಕ್ ಟೊಮೆಟೊ ಪಾಡು ಜರ್ನಾಂಡ ಟೊಮೆಟೊ ಇಷ್ಟ ಇಜಿನ ಮುಲ್ಪನೆ ಚೂರು ಪುಳಿ ಪಾಡೋನಲ್ಲಿ. ನಿಮಗೆ ಒಂದು ವೇಳೆ ಟೊಮೆಟೊ ಹಾಕೋದು ಬೇಡ ಅಂತ ಆದರೆ ಇಲ್ಲಿ ಸ್ವಲ್ಪ ಹುಳಿಯನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಹುಳಿ ಹಾಕ್ತಾ ಇಲ್ಲ, ನಾನಿಲ್ಲಿ ಟೊಮೆಟೊ ಬಳಸ್ತಾ ಇದ್ದೇನೆ. ಇವಾಗ ನೋಡಿ ಇದನ್ನು ರುಬ್ಬಿ ತಂದಾಯಿತು. ಒಂದನ್ನು ಕಡೆದು ಕೊಣತ್ತೆ ಇತ್ತ ನೆಕ್ಕೆ ನಾನು 1 ಕಪ್ಪದಾತು ತಾರೈ ಪಾಡೋದಿಲ್ಲ, ನೆಕ್ ಒಂತೆ ತಾರೈ ಜಾಸ್ತಿ ಪಾಡೋಡು. ಇದಕ್ಕೆ ನಾನು 1 ಕಪ್ ಆಗುವಷ್ಟು ತೆಂಗಿನ ತುರಿ, ಆಮೇಲೆ 1/4 ಚಮಚ ಉಪ್ಪನ್ನು ಸೇರಿಸಿದೆ. 1/4 ಚಮಚ ಉಪ್ಪು ಪಾಡ್ದು ಒಂದೇನು 1 ರೌಂಡ್ ಮಿಕ್ಸಿಯಲ್ಲಿ ತಿರ್ಗಂಡ ಯಾವು ಇದನ್ನು 1 ರೌಂಡ್ ಮಿಕ್ಸಿಯಲ್ಲಿ ತಿರುಗಿಸಬೇಕು, ಜಾಸ್ತಿ ಬೇಡ. ನೋಡಿ ಇವಾಗ ಇದು ನಮ್ಮ ಮಸಾಲ ರೆಡಿ ಆಯಿತು, ಸುಕ್ಕದ ಮಸಾಲ. ಇದನ್ನು ನಾವು ಇಡುವ. ಇವಾಗ ಕಣಿಲೆಯನ್ನು ಬೇಯಲಿಕ್ಕೆ ಹೇಗೆ ಅಂತ ನೋಡೋಣ. ಒಂದು ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನಮ್ಮ ಆಜವನ ಮಸಾಲ ಕಡೆದಾಂಡು ಇತ್ತೆ ಒಂಜಿ ಬಾಣಲೆಗೆ ನಾನು 3 ಚಮಚದಾತ ಎಣ್ಣೆ ಆಯ್ಕೊಂಜಿ ಎಲೆನ್ ಮರಿ ಬೆಳ್ಳುಳ್ಳಿ ಗುದ್ದು ಪಾಡಿಯ 3 ಚಮಚ ಎಣ್ಣೆ ಹಾಕಿ ಅದಕ್ಕೆ 7-8 ಎಸಲು ಬೆಳ್ಳುಳ್ಳಿಯನ್ನು ಹೀಗೆ ಜಜ್ಜಿ ಹಾಕಿದೆ. ನೋಡಿ ಇದು ಬೆಳ್ಳುಳ್ಳಿ ಸ್ವಲ್ಪ ಕಾದ ನಂತರ ನಾವು ಸಾಸಿವೆಯನ್ನು ಹಾಕಬೇಕು. ಬೆಳ್ಳುಳ್ಳಿ ಒಂತೆ ಕಾಯಿಗಿನ ನಮ್ಮ ದಾಸೆಮಿ ಪಾಡ್ಗ ದಾಸೆಮಿ ಪಟಪಟ ಪನ್ನಡು ತುಲೆ ಮುಲ್ಪೈತೆ ಅನ್ನೊಂಜಿ ಅರ್ಧ ಚಮಚದಾತ ದಾಸೆಮಿ, ಬಕ್ಕೊಂಜಿ 1/4 ಚಮಚದಾತ ಉರ್ದಬೇಳೆ ಪಾಡೊಂದುಲ್ಲ. ನೋಡಿಲಿ 1/4 ಚಮಚ ಉದ್ದಿನ ಬೇಳೆ ಕೂಡ ಹಾಕಿದೆ. ಈಗ ಸಾಸಿವೆ ಸಿಡಿಲಿಕ್ಕೆ ಕೂಡ ಶುರುವಾಯಿತು. ಇದು ಸರಿಯಾಗಿ ಸಾಸಿವೆ ಸಿಡಿದ ನಂತರ ನಾವು ಕರಿಬೇವಿನ ಸೊಪ್ಪನ್ನು ಇಲ್ಲಿ ಸೇರಿಸ್ಕೋಬೇಕು. ಮುಂದು ಸಾಸಿವೆ ಪುಡಕ್ಕಿನ ನಮ್ಮ ಮುಲು ಕೆಂಪು ಮುಂಚಿಲ ಬೇರು ಸೊಪ್ಪು ಪಾಡ್ಗ. ನೋಡಿಲಿ ಕೆಂಪು ಮೆಣಸು ಮತ್ತು ನಾನು ಸ್ವಲ್ಪ ಹಿಂಗು ಮತ್ತು ಕರಿಬೇವಿನ ಸೊಪ್ಪು ಕೂಡ ಇಲ್ಲಿ ಸೇರಿಸ್ತೇನೆ. ಚೂರು ಹಿಂಗು, ಕೆಂಪು ಮುಂಚಿ ಬೊಕ್ಕ ಬೇರು ಸೊಪ್ಪು ಒಂದೇನು ಪಾಡ್ದು ನಮ್ಮ ಒಗ್ಗರಣೆ ರೆಡಿ ಮಲ್ತು ನೋಡು. ಇವಾಗ ನೋಡಿ ಇದು ಒಗ್ಗರಣೆ ರೆಡಿ ಆಯಿತು. ಇವಾಗ ಈರುಳ್ಳಿಯನ್ನು ನಾವಿಲ್ಲಿ ಕಟ್ ಮಾಡಿ ಹಾಕುವ. ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಒಂಜಿ ಮಲ್ಲ ಈರುಳ್ಳಿ ನಾನು 3 ದಿತೆ ಅವೇನು ನಿಕ್ಕ ಪಾಡೊಂದಿಲ್ಲ. ಒಂದೆಲ್ಲ ನಮ್ಮ ಒಂತೆ ಒಗ್ಗರಣೆದಿಟ್ಟು ಪೊತ್ಪುಗ ಇದನ್ನು ಕೂಡ ಒಗ್ಗರಣೆ ಜೊತೆ ಚೆನ್ನಾಗಿ ಹುರ್ಕೋಬೇಕು. ನಿಮಗೆ ನನ್ನ ರೆಸಿಪಿ ಇಷ್ಟ ಆಗ್ತಾ ಇದ್ದರೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದರೆ ನೋಟಿಫಿಕೇಷನ್ ಫಸ್ಟಿಗೆ ಬರ್ತದೆ. ಇವಾಗ ನಾವು ಹಿಂಡಿ ಇಟ್ಟ ಕಣಿಲೆಯನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೇವೆ. ಆಮೇಲೆ ನೋಡಿ ಇದೆಲ್ಲ ಕಳಲೆ. ಆಮೇಲೆ ನೋಡಿ 1 ಹಿಡಿಯಷ್ಟು ಮೊಳಕೆ ಬಂದ ಹೆಸರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಮುಲ್ಪ ನಮ್ಮ ಒಗ್ಗರಣೆಗೆ 3 ದಿತ್ತಿನ 3 ಲುಂಬುದು ಪುಂಟು ದಿತ್ತಿನ ಕಣಿಲೆಲ್ಲ ಒಂಜಿ ಪುಂಡಿದಾತ ನಮ್ಮ 10 ಪಾಡ್ಯ ಮುಂಗೆ ಬೈದಿನ ಒಂಜಿ ಪುಂಡಿಡ್ದು ಚೂರು ಜಾಸ್ತಿ ಆವು
ಒಂದೆನಿತ ಶೋಕು ಬೆರವುಗ ಇದನ್ನೆಲ್ಲ ಚೆನ್ನಾಗಿ ಒಗ್ಗರಣೆ ಜೊತೆ ಬೆರೆಸಿದ ನಂತರ ನಾವು ಇಲ್ಲಿ ಇದಕ್ಕೆ ಅರಸಿನ ಹುಡಿಯನ್ನು ಮತ್ತು ಉಪ್ಪನ್ನು ಸೇರಿಸ್ಕೋಬೇಕು. ನಿಮ್ಮ ಅನುಸಾರ ಉಪ್ಪು ಮತ್ತು ಅರಸಿನ ಸೇರಿಸ್ಕೊಳ್ಳಿ. ಮುಲ್ಪ ನೆಕ್ಕ್ಯಾನ ಉಪ್ಪುಲ ಮಂಜಲ್ದ ಪುಡಿಲ ಪಾಡ್ಯ ಒಂದು ಬೆಯ್ಯರೆಗು ನೋಡಿ. ಇದನ್ನು ಕೂಡ ನಾವು ಚೆನ್ನಾಗಿ ಬೆರೆಸ್ಕೋಬೇಕು. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿ ಆಯಿತು. ಇವಾಗ ನಾನು ಇಲ್ಲಿ ಒಂದು 3 ದೊಡ್ಡ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ನಿಮಗೆ ಹೇಳಿದೆ ಟೊಮೆಟೊ ಹಣ್ಣು ಬೇಡ ಅಂತಿದ್ರೆ ಹುಳಿಯನ್ನು ಕೂಡ ನಾವು ರುಬ್ಬುವಾಗ ಮಸಾಲ ಹಾಕೋಬಹುದು. ಮುಲ್ಪ ಮೂಜಿ ಟೊಮೆಟೊನ ನಾನು 3 ಪಾಡಿಯೆ ನಿಕ್ಲೆ ಬೊಡ್ಚಿಂದ ಪುಳಿ ಕಡೆವನಾಗ ಪಾಡುನುಲಿ ಇತ್ತೆ 1.5 ಗ್ಲಾಸ್ ತಾತು ಮುಲ್ಪ ನೀರ್ಲ ಪಾಡುವೆ. ಇವಾಗ ನೋಡಿ ಇಲ್ಲಿ 1.5 ಗ್ಲಾಸ್ನಷ್ಟು ನಾನು ನೀರನ್ನು ಕೂಡ ಸೇರಿಸ್ತೇನೆ. ಇದನ್ನೆಲ್ಲ ಹಾಕಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಒಂದನ್ನು ಮುಚ್ಚಳ ಮುಚ್ಚಿದ್ದು ಮೀಡಿಯಮ್ ಫ್ಲೇಮ್ ಹಿಡಿದು ಬೇಯರೆ ಬಿಡೋಡು. ಒಂತೆ ಹೊರತು ಜಾಸ್ತಿ ಬೇಯೋಡು ಹಾಕೊಂಡು ಒಂದು ಕಣಿಲೆ ಪಕ್ಕ ಬೇಯ್ಪುಜಿ ನೋಡಿ. ಇವಾಗ ನೋಡಿ ಇದನ್ನು ಮಧ್ಯೆ ಮಧ್ಯೆ ಒಂದೊಂದು ಸಲ ನಾವು ತೆಗೆದು ನೋಡ್ಕೋಬೇಕು. ಇವಾಗ ಸ್ವಲ್ಪ ಹೊತ್ತಾದ ನಂತರ ನೋಡಿ ಇದು ಬೆಂದಿದ ಅಂತ ತೋರಿಸ್ತಾ ಇದೆ ನೋಡಿ, ಕಟ್ಟಾಗ್ತುಂಟು, ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲೆಯನ್ನು ನಾವು ಸೇರಿಸ್ಕೊಳ್ಳುವ. ಒಂದು ಇತ್ತ ಬೇಯ್ತಿಗಿನ ನಮ್ಮ ಕಡೆದಿತ್ತಿನ ಮಸಾಲನು ನೆಕ್ಕ ಪಾಡ್ದ ಶೋಕು ಬೆರವಡು. ನನ್ನ ಉಪ್ಪು ಪಾಡ್ನು ಬುಡ್ಸಿದೆ ನಮ್ಮ ಮಸಾಲ ಕಡೆನಾಗ ಚೂರು ಉಪ್ಪು ಪಾಡೊಂದ. ಇನ್ನು ಉಪ್ಪು ಸೇರಿಸೋದು ಬೇಡ, ನಾವು ಮಸಾಲ ರುಬ್ಬುವಾಗ ಉಪ್ಪನ್ನು ಕೂಡ ಸೇರಿಸಿದ್ದೇವೆ. ನಿಕ್ಲೆಗ್ ಎನ್ನ ವಿಡಿಯೋ ಇಷ್ಟ ಅಂಡ ಆಯ್ನಾದ ಜನಕ್ಕೂ ಶೇರ್ ಮಲ್ಪ್ಲೆ, ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದಿನ ಸಬ್ಸ್ಕ್ರೈಬ್ ಮಲ್ತು ಆಯ್ತಾ ಬರೀ ಟಿಪ್ನ ಬೆಲ್ ಬಟ ಆಲ್ ಅಂತ ಪ್ರೆಸ್ ಮಲ್ಪ್ಲೆ. ಇವಾಗ 2 ನಿಮಿಷ ಮುಚ್ಚಳ ಮುಚ್ಚಿ ಇಡುವ ಲೋ ಫ್ಲೇಮಲ್ಲಿ. ಲೋ ಫ್ಲೇಮ್ 2 ನಿಮಿಷ ಮುಚ್ಚಳ ಮುಚ್ಚಿದ್ದು ದೀವೋಡು ನಮ್ಮ ತಾರೆ ಪಾಡ್ನಿರ್ದಾತ್ರ ಒಂದು 2 ನಿಮಿಷ ಶೋಕು ತುಲೆ ಎಡ್ಡೆ ಘಮ ಬರೋದುಂಡು. ಅಂಚನೆ ರುಚಿಲ ಮಸ್ತ್ ಶೋಕು ಹಾಕೊಂಡು ಖಂಡಿತವರ ನಿಗ್ಲು ಟ್ರೈ ಮಲ್ಪ್ಲೆ. ಅಂಚನೆ ನಿಕ್ಲ ಅಭಿಪ್ರಾಯ ನಿಂಗೆ ಕಮೆಂಟ್ ಮೂಲಕ ಪನ್ಲೆ. ಇಷ್ಟ ಅಂಡ ಲೈಕ್ ಮಲ್ಪ್ಲೆ, ಆಯ್ನಾತ್ ಜನಕ್ಕೆ ಶೇರ್ ಮಲ್ತದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪ್ಲೆ. ಈತ ತುಲೆ ನಮ್ಮ ಒಂಜಿ ಪ್ಲೇಟಿಗೆ ಅನ್ನ ಪಾಡ್ದು ತೋಜ್ಪೊಂದುಲೆ ಈತ ಶೋಕು ಬೈದನು ತುಲೆ ಮಸ್ತ್ ಶೋಕು. ಅಂಚನೆ ಘಮಲ ಶೋಕುಂಡು, ರುಚಿಲ ಶೋಕುಂಡು. ಎಷ್ಟು ಒಳ್ಳೆ ಒಂದು ಕಳಿಲೆ ಸುಕ್ಕ ಬಂದಿದೆ. ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಆದಷ್ಟು ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಧನ್ಯವಾದ.